ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಎಚ್.ಡಿ. ಮಹೇಶ್ ರವರು 9 ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ದಾರೆ. ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 16 ಜನ ಸದಸ್ಯ ಬಲ ಹೊಂದಿದ್ದು, ಉಪಾಧ್ಯಕ್ಷರ ಸ್ಥಾನಕ್ಕೆ 7 ಜನರ ಸದಸ್ಯರು ನಾಮಪತ್ರ ಸಲ್ಲಿಸಿದ್ರು. ಯಾರು ಕೂಡ ನಾಮಪತ್ರವನ್ನು ಹಿಂಪಡೆದೇ ಇದ್ದಾಗ ಚುನಾವಣೆ ನಡೆಸುವ ಅನಿವಾರ್ಯ ಉಂಟಾಗಿತ್ತು. ಚುನಾವಣಾಧಿಕಾರಿ ಶ್ರೀಧರ್ ಮೂರ್ತಿ ಎಚ್.ಡಿ. ಆದೇಶದ ಮೇರೆಗೆ ಚುನಾವಣೆ ನಡೆಯಿತು. 16 ಜನ ಸದಸ್ಯರು ಮತ ಚಲಾಯಿಸಿದರು. ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಎಚ್.ಡಿ. ಮಹೇಶ್ ರವರಿಗೆ 9 ಮತಗಳು, ನಂದಕುಮಾರ್ 6 ಮತ, ನಂಜುಮಣಿಗೆ 1 ಮತ ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿ ಶ್ರೀಧರ ಮೂರ್ತಿ ಎಚ್.ಡಿ. ತಿಳಿಸಿದರು. ನೂತನ ಉಪಾಧ್ಯಕ್ಷರಾದ ಎಚ್.ಡಿ. ಮಹೇಶ್ ಆಯ್ಕೆ ಬಳಿಕ ಮಾತನಾಡಿ, ನಾನು ಎಲ್ಲ ಮುಖಂಡರು ಹಾಗೂ ಸಮುದಾಯದ ಜನರ ಮತ್ತು ಸದಸ್ಯರ ಜೊತೆ ಮಾತುಕತೆ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರು ಹಾಗೂ ರೈತರಿಗೆ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯ ಅನ್ಯಾಯವಾಗದ ರೀತಿಯಲ್ಲಿ ಅಧಿಕಾರಿಗಳಿಂದ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಡುವುದಾಗಿ ಭರವಸೆ ನೀಡಿ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಚುನಾವಣಾಧಿಕಾರಿ ತೋಟಗಾರಿಕಾ ಇಲಾಖೆ ನಿರ್ದೇಶಕರು ಶ್ರೀಧರ್ ಮೂರ್ತಿ ಎಚ್.ಡಿ., ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶೀಲಾ ಮಹಾದೇವ, ಗ್ರಾಮ ಪಂಚಾಯತ್ ಸದಸ್ಯರು ನಟರಾಜು, ಸೋಮಶೇಖರ್, ಪವಿತ್ರ, ಸಂಗೀತ, ಸಿದ್ದರಾಜು, ದಿನೇಶ್, ಗುರುಸ್ವಾಮಿ, ಪುಟ್ಟುಲಂಕಿ, ಚೆಲುವ, ದೇವರಾಜ್, ಪ್ರಕಾಶ್, ಸಿದ್ದಲಿಂಗ, ಚೆನ್ನಪ್ಪ, ಸಿದ್ದಮಲ್ಲಪ್ಪ, ಮಹಾದೇವಸ್ವಾಮಿ, ಶಶಿ ಪಟೇಲ್, ಸಿಂಗಯ್ಯ, ದಯಾನಂದ, ನಾಗೇಂದ್ರ, ಜಗದೀಶ್, ರಾಮಕೃಷ್ಣ, ಎಚ್.ಎಂ., ಅಭಿಲಾಷ್, ರವಿಕುಮಾರ್ ಭಾಗಿಯಾಗಿದ್ದರು. ವರದಿ ಚಂದ್ರ ಹಾದನೂರು. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾನ್ಯ ಕ್ಷೇತ್ರದಿಂದ ಚುನಾವಣೆ ನಡೆಯಿತು. ತಿರುವಾದ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿಗಳಿಗೆ ಟೋಟಲಿ ಒಟ್ಟು 7 ಜನ ಆಕಾಂಕ್ಷಿಗಳು ನಾಮಪತ್ರ ಸಲ್ಲಿಸಿದರು. ಅದರಲ್ಲಿ ನನ್ನನ್ನು ಕೂಡ 9 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ. ಅದು ಒಂದು ಪುಣ್ಯ ಅಂತ ಅನ್ಬೋದು. ಯಾಕಂದ್ರೆ ಸಾಮಾನ್ಯ ಕ್ಷೇತ್ರ ಸಿಕ್ಕದೆ ಅಪರೂಪ. ನಮ್ಮ ವರಿಷ್ಠ ಜಾತಿಯಲ್ಲಿ ನಾವು ಅದನ್ನ ಫೈಟ್ ಮಾಡ್ತಕ್ಕಂಥ, ಆದ್ರೆ ಸಾಮಾನ್ಯ ಕ್ಷೇತ್ರದಿಂದ ನಮ್ಗೆಲ್ಲರೂ ಅಣ್ಣ ತಮ್ಮ ಕೂತ್ಕೊಡ್ರೆ ಎಲ್ಲ ಸಹಕಾರ ಕೊಟ್ಟು ನಮ್ಮನ್ನ ಈ ರೀತಿ ಅತಿ ಅಂತರದ ಮತದಿಂದ ಗೆಲ್ಲಿಸಿದ್ದಾರೆ. ಅದಕ್ಕೆ ಕಾರಣಕರ್ತರಾದ ನಮ್ಮ ನಟರಾಜಪ್ಪ ಅವರು, ಮತ್ತೆ ಸೋಮಣ್ಣ ಅವರು, ನಮ್ಮ ಸೀತಾಮಾಧವ್, ಮತ್ತೆ ಶ್ರುತಿ, ಪವಿತ್ರ ಅವರು, ದಿನೇಶ್, ಸಿದ್ದರಾಜಣ್ಣ ಅವರು, ಮತ್ತೆ ಪಾರ್ವತಮ್ಮ ಅವರು, ಮತ್ತೆ ಸಂಗೀತ, ಪಾಪಮ್ಮ, ಇವೆಲ್ಲ ಕೂಡ ಸಹಕಾರದಿಂದ ಈ ಮಟ್ಟದಲ್ಲಿ ಎಲ್ಲರೂ ಕೂಡ ಹೃದಯಪೂರ್ವಕದ ಅಭಿನಂದನೆ ಸಲ್ಲಿಸ್ತೇವೆ. ನಮ್ಮ ಊರುಗಳಾದ ಮಹೇಶ್ ಅವರು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಪರಿಸ್ಥಿತರು. ನಾವೆಲ್ಲ ಅವ್ರಿಗೆ ಸಹಕಾರ ಕೊಟ್ಟು ಅಧ್ಯಕ್ಷರು ನಾವು ಎಲ್ಲ ಸೇರಿ ಅವ್ರಿಗೆ ಜಯಗಳಿಸಿದ್ವಿ. ಮುಂದೆ ಪಂಚಾಯಿತಿ ಮಹಿಳೆಯರು ಪುರುಷರು ಎನ್ನದೆ ತಾರತಮ್ಯ ಎನ್ನದೆ ಮುಂದೆ ಎಲ್ಲರಿಗೂ ಪಬ್ಲಿಕ್ಕಲ್ಲಿ ಎಲ್ಲ ಜನಗಳಿಗೂ ಸಹಕರಿಸ್ಕೊಂಡು ಹೋಯ್ತನ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲು ಇಚ್ಛಪಡ್ತಿದ್ದೀವಿ. ಅದು ಯಾಕಂದರೆ ವಿದ್ಯಾವಂತ ಬುದ್ಧಿವಂತ ಈಗ ಆಗಿರೋದು ನೇತೃತ್ವಗಳಾಗಿರ್ಬೋದು, ಮುಂದೆ ಅಭಿವೃದ್ಧಿ ಕೆಲಸಗಳಿಗೆ ಒತ್ತು ಕೊಟ್ಕೊಂಡು ಎಲ್ಲರನ್ನೂ ತಕ್ಕೋಬೇಕು ಅಂತ ಈ ಸಂದರ್ಭ ಹೇಳಲು ಇಷ್ಟಪಡ್ತೀನಿ.